ಕಸ್ತೂರ್ಬಾ ಆಸ್ಪತ್ರೆಯ ವತಿಯಿಂದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮೂಡಬಿದರೆ ಪ್ರೆಸ್ ಕ್ಲಬ್ನ ಸದಸ್ಯರಿಗೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ವಿತರಿಸಲಾಯಿತು. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಾರುಕಟ್ಟೆ ವಿಭಾಗದ ಉಪವ್ಯವಸ್ಥಾಪಕ ಮೋಹನ್ ಶೆಟ್ಟಿ ಅವರು ಮಾತನಾಡಿ, ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಜ್ಯದ 12ಕ್ಕೂ ಹೆಚ್ಚು ಜಿಲ್ಲೆಗಳು, ಕೇರಳ, ಗೋವಾದ ಜನರು ಆರೋಗ್ಯ ಕಾರ್ಡ್ನ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಯಾವುದೇ ಒಂದು ನೀವು ಇನ್ಶೂರೆನ್ಸ್ ಕಾರ್ಡ್ ಮಾಡಿಕೊಂಡು ಎಲ್ಲಿ ಕೂಡ OPD ಬೆನಿಫಿಟ್ ಸಿಗೋದಿಲ್ಲ. ಮಣಿಪಾಲ್ ಕಡೆ OPD ಬೆನಿಫಿಟ್ಸ್ ಕೂಡ ಸಿಗುತ್ತೆ ಒಂದು. ಮತ್ತು ಇನ್ಶೂರೆನ್ಸ್ ಕಾರ್ಡಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ, 1 ಲಕ್ಷ 2 ಲಕ್ಷ ಕವರ್ ಆಗೋದಿಲ್ಲ. ಬಟ್ ಇದರಲ್ಲಿ ಆ ಥರ ಯಾವುದೇ ರೆಸ್ಟ್ರಿಕ್ಷನ್ ಕೂಡ ಇರುವುದಿಲ್ಲ. ಯಾವುದೇ ನಿರ್ಬಂಧವಿಲ್ಲದಂಥ ಕಾರ್ಡ್ ಅಂದರೆ ಮಣಿಪಾಲ್ ಕಾರ್ಡ್, ಜೊತೆಗೆ OPD ಆಗಿ ಬಳಕೆಯಾಗುವಂಥ ಒಂದೊಂದು ಕಾರ್ಡ್ ಅಂದರೆ ಮಣಿಪಾಲ್ ಕಾರ್ಡ್ ಇಲ್ಲಿ ಇಷ್ಟಪಡ್ತೀವಿ. ಸೊ ಕಾರ್ಡಲ್ಲಿ ಈ ವರ್ಷ ಕೂಡ ನಾವು 2 ಥರ ಕಾರ್ಡ್ ಮಾಡಿದ್ದೇವೆ, 1 ವರ್ಷದ ಕಾರ್ಡ್ ಮತ್ತು 2 ವರ್ಷದ ಕಾರ್ಡ್ ಅಂತ ಹೇಳಿ. 1 ವರ್ಷದ ಕಾರ್ಡಲ್ಲಿ 3 ಥರ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಅಂದರೆ 100 ರೂಪಾಯಿ ಆಗುತ್ತೆ, ಫ್ಯಾಮಿಲಿ ಪ್ಲಸ್ ಆದರೆ 700 ರೂಪಾಯಿ ಆಗುತ್ತೆ. ಅದೇ ರೀತಿ 2 ವರ್ಷದ ಕಾರ್ಡ್ ಆದರೆ 500 ರೂಪಾಯಿ ಮತ್ತು 800 ಮತ್ತು 950 ರೂಪಾಯಿ. ಸೊ ಈ ಥರ ಕಾರ್ಡ್ ಇದೆ. ಸೊ ಕಾರ್ಡ್ ಮಾಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಆಸ್ಪತ್ರೆ ಬಂದಾಗ ನಾವು ಡಾಕ್ಟರ್ನ ಭೇಟಿ ಮಾಡ್ತೀವಿ. ಸೊ ಡಾಕ್ಟರ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಡಾಕ್ಟರ್ ಫೀಸಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ. ಯಾವುದೇ ದಿವಸ ಬಂದರೂ ಕೂಡ ಡಾಕ್ಟರ್ ಚಾರ್ಜಸ್ಸಲ್ಲಿ ಕನ್ಸಲ್ಟೇಷನ್ ಫೀ 50% ಡಿಸ್ಕೌಂಟ್ ಸಿಗುತ್ತೆ. ತದನಂತರ ಡಾಕ್ಟರ್ ಯಾರು ಬರಿಬೋದು ಅಥವಾ ECG ಬರಿಬೋದು, EEG ಬರಿಬೋದು, ಅಲ್ಟ್ರಾಸೌಂಡ್ ಬರಿಬೋದು, ಅದರಲ್ಲಿ 20% ಡಿಸ್ಕೌಂಟ್ ಸಿಗುತ್ತೆ. ಇದೆಲ್ಲ ಟೆಸ್ಟ್ ಆದಮೇಲೆ ಮತ್ತೆ ಡಾಕ್ಟರ್ ಹತ್ರ ವಾಪಸ್ ಬರ್ತಾರೆ ಪೇಷಂಟು. ಆ ಸಂದರ್ಭದಲ್ಲಿ ಮೆಡಿಸಿನ್ ಬೇಕಾದ್ರೆ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದರಲ್ಲಿ 12% ಡಿಸ್ಕೌಂಟ್ ಸಿಗುತ್ತೆ. ಒಂದು ವೇಳೆ ಅಡ್ಮಿಷನ್ ಆಗೋ ಸಂದರ್ಭ ಬಂದರೆ ಜನರಲ್ ವಾರ್ಡಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಮಣಿಪಾಲ್ ಅಂತ ಸಂಸ್ಥೆಗೆ ಮಾಡಿ ಬರೀ ದೂರದಿಂದ ಬರ್ತಾರೆ ಪೇಷಂಟ್, ಅವರಿಗೆ ಡಾಕ್ಯುಮೆಂಟ್ ಎಲ್ಲ ತಂದಿರಲಿಲ್ಲ. ಆಗ ಅವ್ರು ಏನು ಮಾಡ್ತಾರೆ, ತೊಂದರೆ ನಾವು ದುಡ್ಡು ಕಟ್ಟಿ ಟ್ರೀಟ್ಮೆಂಟ್ ತಗೊಳ್ತೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೋವಿಡ್ ಆಸ್ಪತ್ರೆ, ಉಡುಪಿಯಲ್ಲಿರುವ TMP ಆಸ್ಪತ್ರೆ, ಜೊತೆಗೆ ಕಟೀಲಿನಲ್ಲಿರುವ ದುರ್ಗಾ ಸಂಜೀವನ ಹೊಸ ಆಸ್ಪತ್ರೆ ಆಗಿದೆ, ದುರ್ಗಾ ಸಂಜೀವ್ ಮಣಿಪಾಲ್ ಆಸ್ಪತ್ರೆಯಿಂದ ಅಲ್ಲಿ ಕೂಡ ಬೆನಿಫಿಟ್ ಪಡ್ಕೊಳ್ಬೋದು. ಮಂಗಳೂರಿನಲ್ಲಿರೋದು 3 ಆಸ್ಪತ್ರೆಗಳು, KMC ಆಸ್ಪತ್ರೆ, ಅಂಬೇಡ್ಕರ್ ಸರ್ಕಲ್, KMC ಆಸ್ಪತ್ರೆ ಹತ್ತಾವರ, ಜೊತೆಗೆ ಅಲ್ಲಿರುವ ಡೆಂಟಲ್ ಕಾಲೇಜು, ಜೊತೆಗೆ ಗೋವಾದಲ್ಲಿರುವ ಮಣಿಪಾಲ್ ಆಸ್ಪತ್ರೆ ಗೋವಾ. ಇಷ್ಟು ಆಸ್ಪತ್ರೆಗಳಲ್ಲಿ ಒಂದು ಒಳಗಡೆ ಮಣಿಪಾಲ್ ಆಸ್ಪತ್ರೆ ಮಾಡಿ ಯಾರೆಲ್ಲ ಬೇಕು, ಯಾರು ಅವಶ್ಯಕತೆ ಇದೆ ಮಾಡಿಕೊಂಡು ಅವರು ಇದರ ಪ್ರಯೋಜನ ಪಡ್ಕೊಳ್ಬೋದು. 1 ವರ್ಷ, 2 ವರ್ಷ ಪ್ರಯೋಜನ ಪಡ್ಕೊಳ್ಬೇಕಾಗಿ ನಾನು ಮಾಡ್ಕೊಳ್ತೇನೆ. ಪ್ರತಿನಿಧಿಗಳಾದ ಶ್ರೀನಿವಾಸ್ ಭಾಗವತ್, ಚೇತನ್, ಸೈಂಟ್ ಮಿಲಾಗ್ರಿಸ್ ಸೌಹಾರ್ದದ ಮೂಡಬಿದಿರೆ ಶಾಖಾ ಪ್ರಬಂಧಕಿ ಮೋಹಿನಿ, ಮೂಡಬಿದಿರೆಯ ಪ್ರೆಸ್ ಕ್ಲಬ್ ಅಧ್ಯಕ್ಷ ವೇಣುಗೋಪಾಲ್, ಉಪಾಧ್ಯಕ್ಷ ಅಶ್ರಫ್ ವಾಲ್ಪಾಡಿ ಮೊದಲಾದವರು ಉಪಸ್ಥಿತರಿದ್ದರು.